ಕರ್ನಾಟಕ ಪಾಲಿಟೆಕ್ನಿಕ್ ಸಮೀಪ ಎಸ್ಕೆಎಸ್ ಬೃಹತ್ ವಸತಿ ಸಮುಚ್ಚಯದ ಮುಂಭಾಗ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ನಿರ್ಮಿಸಿಕೊಟ್ಟಿದ್ದ ಹೆದ್ದಾರಿ ಕ್ರಾಸಿಂಗ್ ಮುಚ್ಚಲು ನಿರ್ಧರಿಸಿ ಬುಧವಾರ ರಾತ್ರಿ ಏಕಾಏಕಿ ಜೆಸಿಬಿ ಮೂಲಕ ಕಾಮಗಾರಿ ಆರಂಭಿಸಿದ್ದನ್ನ ಕಂಡು ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟಿಸಿ ಕಾಮಗಾರಿ ತಡೆಹಿಡಿದ ಘಟನೆ ನಡೆಯಿತು. ಇನ್ನು ಶುಕ್ರವಾರವೂ ಈ ಘಟನೆಯನ್ನು ಖಂಡಿಸಿ ಬಾರೆಬೈಲ್, ವ್ಯಾಸನಗರ, ಕೆಪಿಟಿ, ಯಯ್ಯಾಡಿ ಮತ್ತು ಕುಂಟಿಕಾನ ನಿವಾಸಿಗಳು ಪ್ರತಿಭಟನೆಯನ್ನು ನಡೆಸಿದರು. ಅಪಘಾತಗಳ ನೆಪವೊಡ್ಡಿ ಯು-ಟರ್ನ್ ಮುಚ್ಚಲಾಗಿದೆ. ಆದರೆ ಪರ್ಯಾಯ ಸರ್ವಿಸ್ ರಸ್ತೆ ಅಥವಾ ಸಂಚಾರಕ್ಕೆ ಸೂಕ್ತ ವ್ಯವಸ್ಥೆ ಕಲ್ಪಿಸದೆ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಳೀಯಾಡಳಿತ ಅಥವಾ ಸಂಚಾರಿ ಪೊಲೀಸರೊಂದಿಗೆ ಸಮಾಲೋಚನೆ ನಡೆಸದೆ ಸಾರ್ವಜನಿಕ ನೋಟಿಸ್ ನೀಡದೆ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ದಕ್ಷಿಣ ಕನ್ನಡ ಜಿಲ್ಲಾ ಯುವ ಜೆಡಿಎಸ್ ಅಧ್ಯಕ್ಷ ಅಕ್ಷಿತ್ ಸುವರ್ಣ ಮಾಧ್ಯಮಗಳೊಂದಿಗೆ ಮಾತನಾಡಿ, ಯು-ಟರ್ನ್ ಬಂದ್ ಮಾಡೋದ್ರಿಂದ ಆಂಬ್ಯುಲೆನ್ಸ್, ಅಗ್ನಿಶಾಮಕ ದಳದಂತಹ ತುರ್ತು ಸೇವೆಗಳಿಗೆ ವಿಳಂಬವಾಗುತ್ತದೆ. ವಿದ್ಯಾರ್ಥಿಗಳು, ಉದ್ಯೋಗಿಗಳು ಮತ್ತು ಹಿರಿಯ ನಾಗರಿಕರು ಕೆಲವು ಕಿಲೋಮೀಟರ್ಗಳಷ್ಟು ಹೆಚ್ಚುವರಿ ಪ್ರಯಾಣ ಮಾಡುವಂತಾಗಿದೆ ಎಂದರು. ಪರ್ಯಾಯ ವ್ಯವಸ್ಥೆ ಮಾಡಿ ಇದನ್ನು ಬಂದ್ ಮಾಡಿದರೆ ನಮ್ದು ಏನು ಅಬ್ಜೆಕ್ಷನ್ ಇಲ್ಲ. ಆದರೆ ಇವರು ಏಕಾಏಕಿ ಬಂದು ಇದನ್ನು ಬಂದ್ ಮಾಡಿದ್ದಾರೆ. ಕೇಳಿದರೆ ಹೇಳ್ತಾರೆ ನಾವು ಅಲ್ಲಿ ಎದುರಿನ ಒಂದು ಸರ್ವಿಸ್ ರೋಡಿಗೆ ಒಂದು ಹೋಗಿ ಬರಬೇಕಂತ. ಆ ಸರ್ವಿಸ್ ರೋಡ್ ಏಜಿಯ ಪಕ್ಕದಲ್ಲಿರುವಂಥದ್ದು, ಅದು ಆಸ್ಪತ್ರೆಯ ಪಕ್ಕದಲ್ಲಿರುವಂಥ. ಇಲ್ಲಿ ಸುಮಾರು ದೊಡ್ಡ ದೊಡ್ಡ ವಾಹನಗಳು ಇಲ್ಲಿ RTO ಇನ್ಸ್ಪೆಕ್ಷನ್ಗೆ ಅಂತ ಬರ್ತದೆ. ಇಲ್ಲಿ ಬಂದ್ ಮಾಡಿದರೆ ಆ ವಾಹನಗಳು ಎಲ್ಲ ಹೋಗಿ ಅಲ್ಲಿಂದ ತಿರುಗಿ ಬರಬೇಕು. ಆಗ ಅಲ್ಲಿ ದೊಡ್ಡ ದೊಡ್ಡ ವಾಹನ ಸರ್ವಿಸ್ ರೋಡಲ್ಲಿ ಹೋಗುವಾಗ ಈ ಆ್ಯಂಬುಲೆನ್ಸ್ ಆಗಲಿ ಇನ್ನಿತರ ಎಮರ್ಜೆನ್ಸಿ ವಾಹನಗಳಿಗೆ ತುಂಬ ತೊಂದರೆಯನ್ನು ಉಂಟು ಆಗ್ತದೆ. ಹಾಗಾಗಿ ನಾವು ಹೇಳುವಂಥದ್ದು, ಅಲ್ಲಿ ಎಲ್ಲಿಯಾದರೂ ಒಂದು ಆಲ್ಟರ್ನೇಟ್ ವ್ಯವಸ್ಥೆ ಮಾಡಲಿ, ಅದರ ನಂತರ ಇಲ್ಲಿ ಬಂದ್ ಮಾಡಲಿ, ಅದಕ್ಕೆ ಏನು ಅಬ್ಜೆಕ್ಷನ್ ಇಲ್ಲ. ಸ್ಥಳೀಯ ನಿವಾಸಿಗಳಾದ ಪ್ರಮೋದ್ ಬಳ್ಳಾಲ್ಬಾಗ್ ಹಾಗೂ ಗಣೇಶ್ ಮಾತನಾಡಿ, ಅಪಘಾತಗಳನ್ನು ತಡೆಯಲು ಸಿಗ್ನಲ್ ಅಳವಡಿಸುವುದು ಅಥವಾ ವೇಗ ನಿಯಂತ್ರಕಗಳನ್ನು ಹಾಕೋ ಬದಲು ಯು-ಟರ್ನ್ ಅನ್ನೇ ಮುಚ್ಚುವುದು ಸರಿಯಾದ ಕ್ರಮವಲ್ಲ. ಇದರಿಂದ ಇಂಧನ ವ್ಯಯವಾಗುವುದಲ್ಲದೆ ಒಳರಸ್ತೆಗಳಲ್ಲಿ ವಾಹನ ದಟ್ಟಣೆ ಹೆಚ್ಚಾಗುತ್ತದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕಟ್ ಮಾಡುವಾಗ ಹೈವೇ ಇಂಪ್ರೂವ್ ಮಾಡುವಾಗ ನಾವು ಹೈವೇ ಇಂಪ್ರೂವ್ ಮಾಡ್ತೇವೆ. ಹೈವೇ ಆವಾಗ ಒಳ್ಳೆ ಕೆಲಸ, ನಮಗೆ ಒಳ್ಳೆಯದಲ್ಲ. ನಮ್ಮ ಊರು ಒಳ್ಳೆದಾದರೆ ಹೈವೇ ಒಳ್ಳೆದಾದ್ರೆ ನಮಗೆ ಒಳ್ಳೆಯದು. ಆಗ ಅವರು ನಮಗೆ ಒಂದು ಮಾತು ಕೊಟ್ಟರು, ಭರವಸೆ ಕೊಟ್ಟರು. ಆಗ DC ಅವರು ಬಂದು ಮತ್ತು ಇಲ್ಲಿ ಹೆಗಡೆ ಅಂತ ಒಬ್ಬರು ಕಮಿಷನ್ ಇದ್ದರು, ಅವರು ಬಂದು ನಮ್ಗೆ ಹೇಳಿದರು, ನಿಮಗೆ ನಾವು ಪರಿಹಾರವಾಗಿ ನಾವು ರೋಡ್ ಮಾಡಿಕೊಡ್ತೇವೆ, ಈಗ ಇದು ಮಾಡಿ ನೀವೆಲ್ಲ ಒಪ್ಪಿ ಅಂತ. ಆಗ ನಾವೆಲ್ಲ ಒಪ್ಪಿ ನಮಗೆ ಇಲ್ಲಿ ಒಂದು SKSಗೆ ಮತ್ತು ನಮಗೆ ಬಾರೆಬೈಲು ವ್ಯಾಸನಗರಕ್ಕೆ ಒಂದು ಇಲ್ಲಿ ಯು-ಟರ್ನ್ ಮಾಡಿಕೊಟ್ರು. ಈಗ ಹೆಚ್ಚಾಗಿ ಅಂದರೆ ಈಗ ಗಾಡಿಗಳು ಜಾಸ್ತಿ ಆಗಿದೆ, ವೆಹಿಕಲ್ ಎಲ್ಲ ಜಾಸ್ತಿ ಆಗಿದೆ. ಇಲ್ಲಿ ಎಕ್ಸ್ಟೆಂಡ್ ಆಗ್ತದೆ, ಅದು ಸರಿ, ಎಕ್ಸ್ಟೆಂಡ್ ಆಗ್ತದೆ, ಅದೆಲ್ಲ ಸರಿ, ಬಂದ್ ಮಾಡೋದು ಅದು ಬೇಡ ಅಂತ ಹೇಳೋದಿಲ್ಲ. ನಮಗೆ ಒಂದು ಪರಿಹಾರ, ಒಂದು ಸರ್ವಿಸ್ ರೋಡ್ ಮಾಡಿ ಕೊಡಬೇಕಲ್ಲ. ನಮಗೆ ವ್ಯಾಸನಗರಕ್ಕೆ ಹೋಗಲಿಕ್ಕೆ, ಬಾರೆಬೈಲಿ ಇಲ್ಲಿ ಇಲ್ಲೆಲ್ಲ ಹೋಗಲಿಕ್ಕೆ ನಮಗೆ ಒಂದು ಸರ್ವಿಸ್ ರೋಡ್ ಮಾಡಿ ಕೊಡಬೇಕಲ್ಲ. ಮಾಡಿಕೊಟ್ಟು ಬಂದ್ ಮಾಡಲಿ, ನಾವು ಬೇಡ ಅಂತ ಹೇಳೋದಿಲ್ಲ. ಅದಕ್ಕೆ ವ್ಯವಸ್ಥೆ ಒಂದು ಮಾಡಲಿ, ಸ್ವಲ್ಪ ಗಾಡಿ ಸ್ಲೋ ಮಾಡುವಾಗ ಒಂದು ವ್ಯವಸ್ಥೆ ಮಾಡಿ ಕೊಡಲಿ. ಸಾರ್ವಜನಿಕರಿಗೆ ತೊಂದರೆ ಆಗಿ ನಾವು ಕುಂಟಿಕಾನದಿಂದ ಬರಬೇಕಂತ ಹೇಳಿದರೆ 2.5 ಕಿಲೋಮೀಟ್ರ್ ಎಕ್ಸ್ಟ್ರಾ ಆಗ್ತದೆ. 2.5 ಕಿಲೋಮೀಟ್ರ್ ಎಕ್ಸ್ಟ್ರಾ ಆದರೆ ಪರವಾಗಿಲ್ಲ. ಅಲ್ಲಿ ಪುನಃ AJ ಹಾಸ್ಪಿಟ್ಲ್ ಅಲ್ಲಿ ಕೆಳಗಡೆ ಹತ್ತಿರ ನಮ್ಮ ಫ್ಲೈಓವರ್ ಅಲ್ಲಿ ನಂತೂರು ಜಂಕ್ಷನ್ ಆಗಿಯೇ ವಾಹನ ದಟ್ಟಣೆಯಾಗಿ ಪುನಃ ಬ್ಲಾಕ್ ಆಗ್ತದೆ. ಇದಕ್ಕೆ ಸಮಸ್ಯೆ ಯಾರು ಸರಿ ಮಾಡ್ತಾರೆ? ಇನ್ನು ಸ್ಥಳೀಯರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಕೂಡಲೇ ಯು-ಟರ್ನ್ ಅನ್ನು ಮರುಪ್ರಾರಂಭಿಸಬೇಕು ಅಥವಾ ವೈಜ್ಞಾನಿಕ ಸರ್ವಿಸ್ ರಸ್ತೆಯನ್ನು ನಿರ್ಮಿಸಿಕೊಡಬೇಕು ಎಂದು ಒತ್ತಾಯಿಸಿದರು. ಜಿಲ್ಲಾಡಳಿತ ಮಧ್ಯಪ್ರವೇಶಿಸಿ ಈ ಸಮಸ್ಯೆಯನ್ನು ಶೀಘ್ರವಾಗಿ ಬಗೆಹರಿಸದಿದ್ದರೆ ಪ್ರತಿಭಟನೆಯನ್ನು ತೀವ್ರಗೊಳಿಸುವುದಾಗಿಯೂ ಎಚ್ಚರಿಕೆಯನ್ನ ಸ್ಥಳೀಯರು ನೀಡಿದ್ದಾರೆ.